ಶ್ರೀ ರಾಜರಾಜೇಶ್ವರಿ ಸರ್ಕಾರಿ ಪ್ರೌಢಶಾಲೆ ಪೊಳಲಿ ಇಲ್ಲಿ ರೋಟರಿ ಕ್ಲಬ್ ಬಂಟ್ವಾಳದ ವತಿಯಿಂದ ಸುಮಾರು 3.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಭೋಜನಾಲಯ ಮತ್ತು ಸ್ಮಾರ್ಟ್ ತರಗತಿಯ ಉದ್ಘಾಟನಾ ಸಮಾರಂಭವು ನಡೆಯಿತು. ಜಿಲ್ಲಾ ಗವರ್ನರ್ ರವೀಂದ್ರ ಭಟ್ ಭೋಜನಾಲಯ ಮತ್ತು ಸ್ಮಾರ್ಟ್ ತರಗತಿಗಳನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಂದೆ ತಾಯಿ ಗುರುಗಳನ್ನ ಗೌರವಿಸಿದ್ರೆ ಮುಂದಿನ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಿದೆ ಎಂದರು. ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಇದ್ದಾಗ ವ್ಯಕ್ತಿ ಉತ್ತಮ ಮನುಷ್ಯನಾಗಿ ಬಾಳಲು ಸಾಧ್ಯ. ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡುತ್ತಾರೆ. ಪೊಳಲಿ ಸರ್ಕಾರಿ ಪ್ರೌಢಶಾಲೆಯ ಪ್ರಗತಿಯಲ್ಲಿ ರೋಟರಿ ಕ್ಲಬ್ ಬಂಟ್ವಾಳದ ಕೊಡುಗೆ ಅವಿಸ್ಮರಣೀಯವಾದುದು ಎಂದು ಹೇಳಿದರು. I am not fine in Chakra. The reason is this, unless until you give me a chocolate, I will not be fine. I will not be fine in Chakra. Ivattu ನನಗೆ ಹೂವು ಚೌನ್ ಕೊಟ್ಟರು, ಬಟ್ ಚಾಕ್ಲೇಟ್ ಮಕ್ಕಳು ಕೊಟ್ಟರು. ಸೊ ಟೀಚರ್ಸ್ ಹೇಳ್ತಾ ಇದ್ದಾನೆ, ಐ ಆಮ್ ನಾಟ್ ಫೈನ್. ಮಕ್ಕಳ ಬಗ್ಗೆ ಒಂದೆರಡು ಮಾತಾಡಬೇಕು ನನಗೆ ಆಸೆ ಆಗ್ತದೆ. ಮಾತಾಡಲ್ಲ? ನಾನು ಹೇಳಿದಲ್ಲಿ ಏನು ಹೇಳ್ತೀನಿ ಅದನ್ನು 10% ತೆಗೆದುಕೊಂಡ್ರೆ ಖಂಡಿತ ನಾವು ಎಲ್ಲಿ ಇದ್ದರೆ ಕೂತಿದ್ದೇವೆ, ನೀವು ಕೂಡ ಮುಂದೆ ಚೆನ್ನಾಗಿದ್ದಾರೆ ಅಂತ ಕೂತ್ಕೊಳ್ತೀವಿ. ಖಂಡಿತವಾಗ್ಲು ನಾನು ಏನು ಹೇಳ್ತಾ ಇದ್ದೇನೆ ಅದರಲ್ಲಿ 10% ನೀವು ತಗೊಂಡ್ರೆ ಸಾಕು. ಖಂಡಿತವಾಗ್ಲು ನೀವು ಇನ್ನು 15 ವರ್ಷದಲ್ಲಿ ಇದೇ ತರ ಈ ಒಂದು ಡ್ಯಾನ್ಸಲ್ಲಿ ನಾವು ಹೇಗೆ ಕೂತಿದ್ದೇವೆ ನೀವು ಆಗಿದ್ದಾರೆ ಕೂತ್ಕೊಳ್ತೀರಾ. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಮೊಹಮ್ಮದ್ ವಳವೂರು ಅವರು ಮಾತನಾಡಿ, ಶಿಕ್ಷಕರು ವಿದ್ಯಾರ್ಥಿಗಳನ್ನ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಶಿಲ್ಪಿಗಳು. ತಮಗೆ ಕಲಿಸಿದ ಶಿಕ್ಷಕರಿಗೆ ಗೌರವ ನೀಡಿ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಿದ್ರೆ ಅದುವೇ ನಾವು ನೀಡುವ ಗುರುದಕ್ಷಿಣೆ ಎಂದು ಹೇಳಿದರು. ಮಿಡ್ ಡೇ ಮೀಲ್ ಭೋಜನಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಮುಖ್ಯೋಪಾಧ್ಯಾಯರು ಮೊದಲೇ ತಿಳಿಸಿದ್ರು ನಿಮಗೆ, ಯಾಕಂದ್ರೆ ಈ ಒಂದು ಉತ್ತಮ ಶಿಕ್ಷಕ ವೃಂದವಿದೆ ಅಂತ. ಯಾವಾಗ ನೋಡಿದ್ರು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತಾ ನಮ್ಗೆ ಬೇಡಿಕೆಯನ್ನು ಇಡ್ತಾ ಇರ್ತಾರೆ. ಯಾಕಂದ್ರೆ ಯಾರಿಗೋಸ್ಕರ ಅಂದ್ರೆ ಈ ಸ್ಕೂಲಿಗೋಸ್ಕರ. ಈ ಸ್ಕೂಲ್ನಲ್ಲಿ ಉತ್ತಮ ಸ್ಟ್ರೆಂತ್ ಇದೆ. ಮತ್ತೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಆಶೀರ್ವಾದ ಕೂಡ ಈ ಶಾಲೆಗಿದೆ. ನಿಯೋಜಿತ ಗವರ್ನರ್ ಪ್ರಕಾಶ್ ಕಾರಂತ್, ಸಹಾಯಕ ಗವರ್ನರ್ ಸುರೇಂದ್ರ ಕಿಡಿ, ಕ್ಲಬ್ ಕಾರ್ಯದರ್ಶಿ ಧನಂಜಯ ಬಾಳಿಗ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾವಡ, ಇಂಟರಾಕ್ಟ್ ಕ್ಲಬ್ನ ಮೊಹಮ್ಮದ್ ಶಾಹೀರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಬಂಟ್ವಾಳದ ಕೋಶಾಧಿಕಾರಿ ಬೇಬಿ ಕುಂದರ್, ಸದಸ್ಯರಾದ ಡಾ ರಮೇಶ್ ಆನಂದ, ಸೋಮಯಾಚಿ, ಪುಷ್ಪರಾಜ್ ಹೆಗ್ಡೆ, ರಿತೇಶ್ ಬಾಳಿಗ, ಕರುಣಾಕರ್ ಶೆಟ್ಟಿ, ನಾರಾಯಣ್ ಹೆಗ್ಡೆ, ವಸಂತ್ ಪ್ರಭು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಯಶವಂತ್ ಪೂಜಾರಿ, ಲೋಕೇಶ್, ಪರಮೇಶ್ವರ್ ಭಟ್ ಹಾಜರಿದ್ದರು. ಮುಖ್ಯ ಶಿಕ್ಷಕ ರಾಧಾಕೃಷ್ಣ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕಿಯರಾದ ವಸಂತಿ ವಂದಿಸಿದ್ರು. ರಂಜಿತಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.